ಉಳ್ಳಾಲ ಮೊಗವೀರಪಟ್ಟಣದ ಮಾರುತಿ ಜನಸೇವಾ ಸಂಘ ಮಾರುತಿ ಯುವಕ ಮಂಡಲದ 40ರ ಸಂಭ್ರಮ ಮಾರುತಿ ಮಾಣಿಕ್ಯ ಮಹೋತ್ಸವ 2025 ಸೇವೆಯಲ್ಲಿ ಧನ್ಯತೆ ಕಾರ್ಯಕ್ರಮದ ಅಂಗವಾದ ಮಾಸ್ತಿಕಟ್ಟೆ ಭಾರತ್ ಪ್ರೌಢಶಾಲೆಡ್ ವನ ಮಹೋತ್ಸವದ ಬುಧವಾರ ನಡಪಾಯಿರು. ಈ ಪೊರ್ತು ಪಾತೇರ್ನ ಪರಿಸರ ಪ್ರೇಮಿ ಮಾಧವ್ ಉಳ್ಳಾಲ್ ಮಣ್ಣದ ಸತ್ವ ಜಾಸ್ತಿ ಆಂಡ ಮಣ್ಣೆ ನಮ್ಮೊಟ್ಟಿಗೆ ಪಾತೇರ್ಂಡು ಆ ನಿಟ್ಟಿಡು ದೈ ನರ್ಪಣ ಬೇಲೆ ಹೆಚ್ಚಾದ ನಡಪಡು ಪಂಡ ತೆರಿಪಾಯಿರು. ಮಾರುತಿ ಯುವಕ ಮಂಡಲ ಮಾರುತಿ ಜನಸೇವಾ ಸಂಘದ ಅಧ್ಯಕ್ಷರು ಸಂದೀಪಣ್ಣ, ಮೊಗವೀರ ಸಂಘದ ಅಧ್ಯಕ್ಷರು ಯಶವಂತ್ ಅಮೀನ್, ನನ್ನ ಪ್ರೀತಿಯ ಶಿಕ್ಷಕರೇ, ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂಥ ನಮ್ಮ ಕ್ರೀಡಾ ಕ್ಷೇತ್ರದ ಸಾಧಕರೇ, ಮಾರುತಿ ಸಂಸ್ಥೆಯ ಎಲ್ಲ ಸದಸ್ಯರೇ, ಶಿಕ್ಷಕರೇ, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಒಂದು ಸಂಸ್ಥೆಯ ಬೆಳವಣಿಗೆ ಅನ್ನುವಂಥದ್ದು ಇಡೀ ರಾಷ್ಟ್ರಕ್ಕೆ, ಇಡೀ ವಿಶ್ವಕ್ಕೆ ಗೊತ್ತಾಗಬೇಕಿದ್ರೆ ಪ್ರಕೃತಿಯನ್ನು ಜೋಡಣೆ ಮಾಡಿದರೆ ಮಾತ್ರ ಈ ಸಂಸ್ಥೆಗೆ ಒಂದು ನೆಲೆಗಟ್ಟನ್ನು ಕೊಡುವಂಥದ್ದು. ಮುಂದಿನ ದಿನದಲ್ಲಿ ಇವತ್ತೇನು ಈ ಪ್ರಾಕೃತಿಕವಾಗಿ ಒಂದು ಗಿಡವನ್ನು ನೆಡ್ತಾ ಇದ್ದೇವೆ, ಮುಂದಿನ ದಿನದಲ್ಲಿ ನಮಗೆ ನೋಡಲಿಕ್ಕೆ ಸಿಗುವಂಥದ್ದು ಆ ಗಿಡ ಮರಗಳು ಮಾತ್ರ. ಆ ಗಿಡ ಮರದಲ್ಲಿ ಹಣ್ಣುಗಳಾಗಿ ಹೂವುಗಳಾಗಿ ಪ್ರಕೃತಿಗೆ ಕೊಟ್ಟಾಗ ಅಲ್ಲಿ ಪ್ರಾಣಿ ಪಕ್ಷಿ ಸಂಕುಲ ಮಾತ್ರ ಅಲ್ಲ, ಮನುಷ್ಯ ಕೂಡ ಅದನ್ನು ತಿಂದು ಅಥವಾ ಅದನ್ನು ಒಂದು ಸಂತೋಷದ ಕೂಟದಲ್ಲಿ ಭಾಗವಹಿಸಲಿಕ್ಕೆ ಪ್ರಾರಂಭ ಆಗಿದೆ. ನಾವಿವತ್ತು ನೋಡ್ತೇವೆ, ಇಡೀ ವಿಶ್ವದಲ್ಲಿ ಪ್ರಕೃತಿಯನ್ನು ಆರಾಧನೆ ಮಾಡತಕ್ಕಂಥ ಒಂದು ಪದ್ಧತಿ ಅಥವಾ ಪ್ರಕೃತಿಗೆ ಕೊಡತಕ್ಕಂಥ ಒಂದು ಗೌರವ ಎಷ್ಟರ ಮಟ್ಟಿಗೆ ಕಡಿಮೆ ಆಗಿದೆ ಅನ್ನುವಂಥದ್ದು. ಇಡೀ ವಿಶ್ವಕ್ಕೆ ಇವತ್ತು ಬೇಕಾಗಿರುವಂಥದ್ದು ಮರ ಮಾತ್ರ. ಇಡೀ ಪ್ರಕೃತಿಯ ಅಸಮತೋಲನ ಇವತ್ತು ಕಾಣ್ತಾ ಇದೆ ಅಂತ ಹೇಳಿದರೆ, ಪ್ರಕೃತಿಯಲ್ಲಿ ಮರಗಳನ್ನು ಕಡಿದು ನಾಶ ಮಾಡಿದ್ದನ್ನು ಕಂಡಾಗ ಈ ಭೂಮಿಗೆ ಒಂದು ಸತ್ವಭರಿತವಾದ ಒಂದು ಮೂಲಕ ಈ ಮಾರುತಿ ಕ್ರಿಕೆಟ್ ಸಂಸ್ಥೆ ಗಿಡಗಳನ್ನು ನೆಡುವ ಮೂಲಕ ಮಣ್ಣು ಮಾತಾಡಬೇಕನ್ನುವಂಥದ್ದು ನನ್ನ ಇನ್ನೊಂದು ಇಚ್ಛೆ ಇದೆ. ಆ ಮಣ್ಣು ಮಾತಾಡಬೇಕಿದ್ರೆ ಮರ ಇರಬೇಕು, ಮರದಿಂದ ಉದುರುವ ಎಲೆಗಳಿರಬೇಕು, ಆಗ ಮಾತ್ರ ಅಲ್ಲಿ ಮಣ್ಣಿನ ಸತ್ವ ಇರುತ್ತೆ, ಮಣ್ಣು ಮಾತಾಡಲಿಕ್ಕೆ ಪ್ರಾರಂಭ ಆಗುತ್ತೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಒಂದು ವನವನ್ನು ಮಾಡುವ ನಿರ್ಧಾರವನ್ನು ಸಂಸ್ಥೆಯ ಅಧ್ಯಕ್ಷರು ಮತ್ತು ಸದಸ್ಯರು ತಗೊಂಡಿದ್ದಾರೆ. ಎಲ್ಲ ಜಾತಿಯ ಗಿಡಗಳು ಅಲ್ಲಿದೆ. ವೆರಿ ಎಂಡೇಂಜರ್ ಸ್ಪೀಸೀಸ್ ಅಂತ ನಾವು ಕೆಲವೊಂದು ಗಿಡಗಳಿಗೆ ಹೇಳ್ತೇವೆ. ಅಂಥ ಗಿಡಗಳನ್ನು ಕೂಡ ಇಲ್ಲಿ ಹಾಕಿ ಸಾಕಿ ಅದನ್ನು ದೊಡ್ಡದು ಮಾಡಿ ಅದರಿಂದ ಫಲವನ್ನು ತೆಗೆಯುವಂಥ ಒಂದು ಪ್ರಯತ್ನ ಆಗ್ತಾ ಇದೆ. ಈ ಕಾರ್ಯಕ್ಕಾಗಿ ನಾನು ಭಾರತ್ ಹೈಸ್ಕೂಲ್ನ ಎಲ್ಲ ಸಿಬ್ಬಂದಿ ವರ್ಗ ಮತ್ತು ಎಲ್ಲ ಆಡಳಿತಾತ್ಮಕವಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟದಕ್ಕಾಗಿ ಅಭಿನಂದಿಸ್ತೇನೆ. ಮಾರುತಿ ಸಂಸ್ಥೆಯ ನನಗೆ ಗಡಿಯನ್ನು ದಾಟಿ ಹೋಗಬೇಕಿದ್ರೆ ಈಗ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಮಾರುತಿ ಸಂಸ್ಥೆ
ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಒಂದು ಸಾಧನೆಯನ್ನು ಮಾಡಬೇಕು ಅಥವಾ ಅಲ್ಲಿ ಗುರುತಿಸಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಕೃತಿಯನ್ನ ಜೊತೆಯಲ್ಲಿ ತಗೊಂಡು ಹೋದ್ರೆ ಖಂಡಿತವಾಗ್ಲೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಮಾರುತಿ ಜನಸೇವಾ ಸಂಘ ಗುರುತಿಸಿದಲ್ಲಿ ಏನು ಎರಡು ಮಾತಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ಕಾಗಿ ಇಡೀ ನಿಮ್ಮ 40ನೇ ವರ್ಷದ ಈ ಕಾರ್ಯಕ್ರಮ ಹೇಗೆ 40 ವಿಷಯಗಳನ್ನು ಜೋಡಣೆ ಮಾಡಿಕೊಂಡು ಅದರಲ್ಲಿ ಒಂದು ಪ್ರಕೃತಿಗೆ ಕೂಡ ಗಮನವನ್ನು ಕೊಟ್ಟಿದ್ದೀರಿ. ನಮ್ಮ ಸಂಸ್ಥೆ ಯಶಸ್ವಿಯಾಗಲಿ, ನಮ್ಮ ಸಂಸ್ಥೆ ಯಶಸ್ವಿಯ ನಿಟ್ಟಿನಲ್ಲಿ ಇಡೀ ವಿಶ್ವದಲ್ಲಿ ಗುರುತಿಸುವಂತ ಒಂದು ಸಂಸ್ಥೆಯಾಗಿ ಬೆಳಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಮಾರುತಿ ಯುವಕ ಮಂಡಲದ ಅಧ್ಯಕ್ಷರು ಸಂದೀಪ್ ಪುತ್ರನ್ ಗುರ್ಕಾರ್ಮನ್ನು ವಹಿಸುತ್ತಿದ್ದಾರೆ. ಮೊಗವೀರ ಸಂಘದ ಅಧ್ಯಕ್ಷರು ಯಶವಂತ್ ಅಮೀನ್ ಪಾತೆರೊಂದು ವಿದ್ಯಾರ್ಥಿಗಳು ದುಂಬುದ ಜನಾಂಗ ಆದಿತದ ಪರಿಸರ ಪ್ರೇಮನ ಬುಲೆಪಾವನ ನಿಟ್ಟಿಡು ವನ ಮಹೋತ್ಸವ ನಾಟನೆ ಮುಲ್ತದಂಡು ಸಮಾಜಡುಪ್ಪುನ ಕಷ್ಟ ಕಾರ್ಪಣ್ಯಲೆಯನ್ನು ಗುರುತಿಸಾದು ನಿರೀಕ್ಷೆಗಳ ಮೀರ್ದು ಸ್ಪಂದಿಸಾವನ ಗುಣ ಸಂಘಟನೆ ಪಡೆತಂಡು 40ನೇ ವರ್ಷದ ಮಾಣಿಕ್ಯ ಉತ್ಸವ ದಕ್ಷಿಣ ಕನ್ನಡ ಉಡುಪಿ ಮಾತ್ರ ತಂದೆ ಶಿವಮೊಗ್ಗಡ್ಲ ಅರ್ಥಪೂರ್ಣವಾದ ಆಚರಿಸಾವೊಂದು ಪಂಡು ತೆರಿಪಾಯರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ ನಾವು ಒಂದು ಹೆಮ್ಮೆಯಿಂದ ಹೇಳತಕ್ಕಂಥ ಮಾರುತಿ ಯುವಕ ಮಂಡಲ ಮಾರುತಿ ಜನಸೇವಾ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀಯುತ ಸಂದೀಪ್ ಪುತ್ರನ್ರು ಈ ಒಂದು ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುವಾಗಿದ್ದು ನಮ್ಮ ಜೊತೆಗೆ ಈ ಜಿಲ್ಲೆಯಾದ್ಯಂತ ವನಮಹೋತ್ಸವಕ್ಕೆ ಒಂದು ಸ್ಫೂರ್ತಿ ನೀಡುತ್ತಾ ಬಂದಂಥ ಅದರ ಆ ಹೆಸರಿಗೆ ತಕ್ಕಂತೆ ನಡೆದುಕೊಂಡು ಬಂದಂಥ ನನ್ನ ಪ್ರೀತಿಯ ಸ್ನೇಹಿತ ಮಧುಕರ್ವಾಲ್, ಅದೇ ರೀತಿ ಸಮಾಜ ಸೇವಕರು ರಾಜ್ಯೋತ್ಸವ ಪ್ರಶಸ್ತಿ ಜಿಲ್ಲಾ ಮಟ್ಟದ್ದು ವಹಿಸಿಕೊಂಡಂಥ ಶ್ರೀಯುತ ಸಾಜಿತುಲಾಲ್, ನಮ್ಮ ಈ ಕ್ಯಾಂಪಸ್ನಲ್ಲಿರುವಂಥ 3 ವಿದ್ಯಾಸಂಸ್ಥೆಗಳ ಮುಖ್ಯೋಪಾಧ್ಯಾಯರಾದಂಥ PU ಕಾಲೇಜಿನ ಪ್ರಾಂಶುಪಾಲರಾದಂಥ ಶ್ರೀಮತಿ ಅನಸೂಯರವರೇ, ಭಾರತ್ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯನಾದಂಥ ಶ್ರೀಮತಿ ವಿನಯಕುಮಾರಿಯವರೇ, ಭಾರತೀಯ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯನಾದಂಥ ಶ್ರೀಮತಿ ರಾಜೇಶ್ವರಿಯವರೇ, ಅದೇ ರೀತಿ ಮುಂಭಾಗದಲ್ಲಿರುವಂಥ ಅಧ್ಯಾಪಕ ಮಿತ್ರರೇ, ಮಾರುತಿ ಜನಸೇವಾ ಸಂಘದ ಅಭಿಮಾನಿಗಳೇ, ಸದಸ್ಯರೇ, ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಇಂತಹ ಒಂದು ಕಾರ್ಯಕ್ರಮವನ್ನು ಮುಂದಿನ ಜನಾಂಗಕ್ಕೆ ತಲುಪಿಸಲಿಕ್ಕೆ ನಮ್ಮ ಜೊತೆಗೆ ಇರುವಂಥ ಪ್ರೀತಿಯ ವಿದ್ಯಾರ್ಥಿಗಳೇ, ಮಾಧ್ಯಮದ ಮಿತ್ರರೇ, ಒಂದು ಸಂಸ್ಥೆ ಅಥವಾ ಸಂಘ ಹುಟ್ಟಿಕೊಂಡಾಗ ಅದು ಎಲ್ಲಿಯವರೆಗೆ ಮುಟ್ಟುತ್ತದೆ ಅನ್ನುವಂಥದ್ದು ಗೊತ್ತಿರುವುದಿಲ್ಲ. ಕೆಲವೊಂದು ಬಾರಿ ವಿಶೇಷವಾಗಿ ಬೆಳೆಯುತ್ತವೆ, ಇನ್ನು ಕೆಲವು ಬಾರಿ ಅಲ್ಲಿಂದ ಅಲ್ಲಿಗೆ ಕೆಲವು ಗಿಡಗಳು ಸತ್ತು ಹೋದಾಗಿ ಸಾಯ್ತವೆ. ಆದರೆ ಮಾರುತಿ ಜನಸೇವಾ ಸಂಘಟನೆ ಅಥವಾ ಮಾರುತಿ ಯುವಕ ಮಂಡಲ ಈ ಸಂಸ್ಥೆಯ ಬಗ್ಗೆ ಅಧ್ಯಕ್ಷರು ಸ್ವಲ್ಪ ಮಾತಾಡಿ ಅಂತ ಹೇಳಿದರು. ಆದರೂ ಈ ಸಂಸ್ಥೆಯ ಬಗ್ಗೆ ಹೇಳುವುದಿದ್ರೆ ಸ್ವಲ್ಪದಲ್ಲಿ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಸಮಾಜದಲ್ಲಿ ಇರುವಂಥ ಯಾವ ಯಾವ ತೊಂದರೆಗಳಿವೆ, ಯಾವ ಯಾವ ಕ್ಷೇತ್ರಗಳಿವೆ, ಯಾವ ಯಾವ ವರ್ಗಗಳಿವೆ, ಆ ವರ್ಗಗಳಿಗೆ ಎಲ್ಲದಕ್ಕೂ ಒಂದೊಂದು ಕಾರ್ಯಕ್ರಮವನ್ನು ಕೊಡುವ ಮುಖಾಂತರ ಒಂದು ಸಂಸ್ಥೆಯಾಗಿ ತನ್ನ ಕರ್ತವ್ಯವನ್ನು ನಾವು ಸಮಾಜದ ಎಲ್ಲ ಜನರು ನಿರೀಕ್ಷೆ ಮಾಡುವುದಕ್ಕಿಂತ ಹೆಚ್ಚು ಅದನ್ನು ಸಮರ್ಪಣೆ ಮಾಡಿದ್ದಾರೆ. ರಾಜ್ಯೋತ್ಸವ ಪ್ರಶಸ್ತಿ ಜಿಲ್ಲೆಯದಿರ್ಬೋದು, ರಾಜ್ಯದ್ದಿರ್ಬೋದು, ಸಾಮಾನ್ಯವಾಗಿ ಸಿಗುತ್ತೆ. ಆದರೆ ಇವರಿಗೂ ಜಿಲ್ಲಾ ಮಟ್ಟದ ಪ್ರಶಸ್ತಿ ಸಿಕ್ಕಿದೆ, ರಾಜ್ಯ ಪ್ರಶಸ್ತಿಯೂ ಸಿಕ್ಕಿದೆ. ಆದರೆ ಇವರ ಇರುವಿಕೆ ಈ ಸಂಸ್ಥೆಯದು ಮಾಡಿದ ಕಾರ್ಯಗಳು ಅದಕ್ಕೂ ಪೂರಕವಾಗಿ ಅದನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಅಂದರೆ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ, ಅದು ಅಲ್ಲದೆ ಶಿವಮೊಗ್ಗ ಭಾಗದಲ್ಲೂ ತನ್ನ 40ನೇ ವರ್ಷದ ಮಾಣಿಕ್ಯ ಉತ್ಸವವನ್ನು ಒಂದು ಸ್ಫೂರ್ತಿದಾಯಕವಾಗಿ ಮತ್ತು ಅರ್ಥಪೂರ್ಣವಾಗಿ ಅದನ್ನು ಆಯಾಯ ಜಾಗಗಳಲ್ಲಿ ಆಯಾಯ ಸಂದರ್ಭಗಳಲ್ಲಿ ಅದನ್ನು ಮಾಡುವ ಮುಖಾಂತರ ಅಲ್ಲಿನ ಜನರಿಗೆ ಪರಿಸರಕ್ಕೆ ವಿಶೇಷ ರೀತಿಯಲ್ಲಿ ಆ ಕೊಡುಗೆಗಳನ್ನು ನೀಡುವ ಮುಖಾಂತರ ಈ ಒಂದು ಸಂಸ್ಥೆ ಈಗ ದಾಪುಗಾಲ ನೀಡುವಂಥದ್ದು. ಬಹುಶಃ ಸಾಮಾನ್ಯವಾಗಿ ಒಂದು ಜನರೇಷನ್ ಇರ್ತದೆ, ಆ ಜನರೇಷನ್ ಹಂತದಲ್ಲಿ ನಂತರ ಅವರು ಇರುವುದಿಲ್ಲ. ಆದರೆ ಈ ಜನರೇಷನ್, ಇದರಲ್ಲಿರುವಂಥ ಜನರೇಷನ್ ಬಾಲ್ಯದಲ್ಲಿ ಪ್ರಾರಂಭ ಆದದ್ದು. ಈಗ ಯುವಕರಾಗಿ ಇನ್ನಷ್ಟು ಯುವ ಪ್ರತಿಭೆಯನ್ನು ಮೇಲೆತ್ತಿ ಅವರ ಮುಖಾಂತರ ಈ ಕಾರ್ಯವನ್ನು ಮಾಡುವಂಥದ್ದು. ಯಾಕಂತೇಳಿದ್ರೆ ಸಂಘ ಸಂಸ್ಥೆ ಉಳಿಯುವುದು ಯಾಕಂತ ಹೇಳಿದ್ರೆ ಸೆಕೆಂಡ್ ಜನರೇಷನ್ಗೆ ಅವಕಾಶ ಕೊಟ್ಟಾಗ ಮಾತ್ರ.
ನಾವು ಚಿರಂಜೀವಿಗಳಲ್ಲ, ನಾವು ಬದುಕಿಯೇ ನಾವೇ ಇರ್ತೇವೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಮುಂದಿನ ಜನಾಂಗಕ್ಕೆ ಬೇಕಾಗುವಂತ ತೋರಿಸುವಂಥದ್ದು. ಇದರಲ್ಲೊಂದು ವಿಶೇಷತೆ ಏನಂತ ಹೇಳಿದ್ರೆ, ಈ ವನಮಹೋತ್ಸವವನ್ನು ನಮ್ಮ ವಿದ್ಯಾರ್ಥಿಗಳ ಜೊತೆ ಮಾಡುವಂಥದ್ದು ಯಾಕಂತ ಹೇಳಿದ್ರೆ, ಈ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಈ ವನಮಹೋತ್ಸವವನ್ನು ಮುಂದಿನ ಪೀಳಿಗೆಗೆ ಅರ್ಪಿಸುವಂತಹ ಕೆಲಸಗಳು ಆಗಬೇಕು ಅನ್ನುವಂಥ ಕಾರಣಕ್ಕಾಗಿ ವಿಶೇಷವಾಗಿ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಅಧ್ಯಕ್ಷರೇ, ಇನ್ನೂ ಹಲವಾರು ಕಾರ್ಯಕ್ರಮ ನಮ್ಮ ಜೊತೆಗೆ ನಾನು ಭಾಗವಹಿಸಿದ್ದೇನೆ, ಇನ್ನೂ ಭಾಗವಹಿಸಲಿಕ್ಕಿದ್ದೇನೆ. ನಿಮ್ಮ ಈ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಿಮಗೆ ಪ್ರಶಸ್ತಿ ಕೊಡುವ ಮಟ್ಟದಲ್ಲಿ ಬರಲಿ. ಯಾಕಂತ ಹೇಳಿದ್ರೆ ನಿಮ್ಮ ತಪಸ್ಸು ಸಣ್ಣದಲ್ಲ. ಈ ಮಾರುತಿ ಜನಸೇವಾ ಸಂಘ ಆಗಲಿ ಅಥವಾ ಮಾರುತಿ ಯುವಕ ಮಂಡಲ ಆಗಲಿ, ಇದರ ನಿಮ್ಮ ಕಾರ್ಯ ವೈಖರಿ ಇದೆ, ಇದನ್ನು ಸಣ್ಣ ತಪಸ್ಸಲ್ಲ, ಇದೇ ಒಂದು ತಪಸ್ಸು. ಋಷಿ ಮನೆಗಳು ತಪಸ್ಸು ಮಾಡ್ತಾರೆ, ಹಿಮಾಲಯದಲ್ಲಿ ಕೂತ್ಕೊಳ್ಳಲು, ಆ ರೀತಿಯ ತಪಸ್ಸುಗಳು, ಧ್ಯಾನ ಮುಕ್ತರಾಗುವಂಥದ್ದು ಬೇರೆ. ಸಮಾಜದ ಕೈಂಕಾರ್ಯದಲ್ಲಿ ನಾವು ಜೋಡಣೆ ಮಾಡುವಂಥ ತಪಸ್ಸು ಇದೊಂದು ರೀತಿಯ ಬೇರೆ. ಹಾಗಾಗಿ ನಿಮ್ಮ ಈ ತಪಸ್ಸಿಗೆ ತಕ್ಕ ಫಲ ಸಿಗತ್ತೆ. ನಿಮ್ಮ ಮುಂದಿನ ಯಶಸ್ಸು ನಾವು ನಿರೀಕ್ಷೆಯಲ್ಲಿದ್ದೇವೆ. ಅದಕ್ಕಾಗಿ ಪೂರಕವಾಗಿ ರಾಷ್ಟ್ರ ಮಟ್ಟದಲ್ಲಿ ನಿಮಗೆ ಜವಾಬ್ದಾರಿಗಳು, ಉತ್ತಮವಾದಂತಹ ಪ್ರಶಸ್ತಿಗಳು ಬರಲಿ ಅಂತ ನಾನು ಆಶಿಸುತ್ತಾ ನಿಮ್ಗೆಲ್ಲರಿಗೂ ವಂದನೆಯನ್ನು ಹೇಳುತ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತೇವೆ. ಜೈ ಕರ್ನಾಟಕ. ಪ್ರಧಾನ ಕಾರ್ಯದರ್ಶಿ ಕಪಿಲ್ ಎಸ್ ಬಂಗೇರ ಕಾರ್ಯಕ್ರಮ ನಿರೂಪಣೆ ಮಾಡ್ತಾರೆ. ಅಧ್ಯಕ್ಷರಾಗಿ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಸಂದೀಪ್ ಅವರು ವೇದಿಕೆ ಬಂದು ಆಸೀನರಾಗಬೇಕಾಗಿ ವಿನಂತಿಸುತ್ತಿದ್ದೇನೆ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಪರಿಸರ ಪ್ರೇಮಿ ಮಾಧವ್ ಉಳ್ಳಾಲ್ ಕೂಡ ವೇದಿಕೆ ಬಂದು ಆಸೀನರಾಗಬೇಕಾಗಿ ವಿನಂತಿಸುತ್ತೇನೆ. ಅಧ್ಯಕ್ಷರು ಉಳ್ಳಾಲ ಮಗೂರು ಸಂಘ ಯಶವಂತ್ ಹೇಮಂತ್ ಕೂಡ ವೇದಿಕೆ ಬಂದು ಆಸೀನರಾಗಬೇಕಾಗಿ ಕೇಳಿಕೊಳ್ಳುತ್ತೇವೆ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಸಾಜಿದ್ ಉಳ್ಳಾಲ್ ಇವರು ಕೂಡ ವೇದಿಕೆ ಬಂದು ಆಸೀನರಾಗಬೇಕಾಗಿ ವಿನಂತಿಸುತ್ತೇವೆ. ಶ್ರೀಮತಿ ರಾಜೇಶ್ವರಿ ಮುಖ್ಯೋಪಾಧ್ಯಾಯಿನಿ ಭಾರತ್ ಆಂಗ್ಲ ಮಾಧ್ಯಮ ಹಾಗೂ ಪ್ರೌಢಶಾಲೆ ಇವರು ಕೂಡ ವೇದಿಕೆ ಬಂದು ಆಸೀನರಾಗಬೇಕಾಗಿ ತಮ್ಮಲ್ಲಿ ಈ ಮೂಲಕ ವಿನಂತಿ. ಶ್ರೀಮತಿ ಅನುಸೂಯ ಪ್ರಾಂಶುಪಾಲರು ಭಾರತ್ ಪದವಿ ಪೂರ್ವ ಕಾಲೇಜ್ ಇವರು ಕೂಡ ವೇದಿಕೆ ಬಂದು ಆಸೀನರಾಗಬೇಕಾಗಿ ಈ ಮೂಲಕ ವಿನಂತಿಸುತ್ತೇನೆ. ಶ್ರೀಮತಿ ಅನುಸೂಯ ಕೂಡ ವೇದಿಕೆ ಬಂದು ಆಸೀನರಾಗಬೇಕಾಗಿ ವಿನಂತಿಸುತ್ತೇನೆ. ಮಾರುತಿ ಯುವಕ ಮಂಡಲ, ಮಾರುತಿ ಜನಸೇವಾ ಟ್ರಸ್ಟ್ ಈಗಾಗಲೇ 40ರ ಸಂಭ್ರಮದಲ್ಲಿದೆ. ಈ ಸಂಭ್ರಮದ ಪ್ರಯುಕ್ತ 40 ಸಾಮಾಜಿಕ ಕಾರ್ಯಕ್ರಮಗಳನ್ನು ನಾವು ಈಗಾಗಲೇ ಹಮ್ಮಿಕೊಂಡಿದ್ದೇವೆ. ಪ್ರಥಮವಾಗಿ ಪಾರ್ಥಿವ ಶರೀರದ ಸುರಕ್ಷಿತ ತರಾಬಿಯ ಮೂಲಕ ನಾವು ಈ ಸಮಾಜಕ್ಕೆ ಸಮರ್ಪಣೆ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಅಭಿಯಾನಕ್ಕೆ ಚಾಲನೆ ನೀಡಿದ್ದೇವೆ. ಇದರಲ್ಲಿ ವನಮಹೋತ್ಸವ ಕಾರ್ಯಕ್ರಮ ಕೂಡ ಒಂದು ಪ್ರಮುಖ ಅಂಗ ನಮ್ಮ ಸಂಸ್ಥೆಯದು. ಈ ವನಮಹೋತ್ಸವ ಕಾರ್ಯಕ್ರಮವನ್ನು ಈಗಾಗಲೇ ನಾವು ಕಾರ್ಯಕ್ರಮಕ್ಕೆ ಅತಿಥಿಗಳನ್ನು ಸ್ವಾಗತಿಸುವ ಮೂಲಕ ಈ ಕಾರ್ಯಕ್ರಮ ಚಾಲನೆ ನೀಡಿದ್ದೇವೆ. ನಮ್ಮ ಸಂಸ್ಥೆಯ ಸಂದೀಪ್ ವಿಠಲ್ ಇವರು ಕೂಡ ಮಂಗಳೂರು ಟೋಲ್ ಬೂತ್ ಯೂನಿಯನ್ನ ನಿರ್ದೇಶಕರಾಗಿ ಪ್ರಸ್ತುತ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾರೆ. ಶ್ರೀಯುತರಿಗೆ ಕೂಡ ಈ ಕಾರ್ಯಕ್ರಮದ ಮುಖೇನ ಹೃತ್ಪೂರ್ವಕ ಸ್ವಾಗತ. ಶ್ರೀಯುತರಿಗೆ ವರದರಾಜ್ ಬಂಗೇರವರು ಹೂಗುಚ್ಛದ ಮುಖೇನ ಸ್ವಾಗತಿಸಬೇಕಾಗಿ ವಿನಂತಿಸುತ್ತೇನೆ. ಈಗಾಗಲೇ ಹಲವಾರು ಸಂಘ ಸಂಸ್ಥೆಯಲ್ಲಿ ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದಲ್ಲಿ ಸಕ್ರಿಯರಾಗಿ ವೀರಮಾತಿ ವ್ಯಾಯಾಮ ಶಾಲೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದೀರಿ. ಪ್ರಸ್ತುತ ಉಳ್ಳಾಲ ಮಗೂರು ಸಂಘ ಕಾರ್ಯನಿರ್ವಹಿಸಿದ್ದಾರೆ. ಶ್ರೀಯುತರಿಗೆ ಈ ಕಾರ್ಯಕ್ರಮವಾಗಿ ಪ್ರೀತಿಪೂರ್ವಕವಾದ ಸ್ವಾಗತ. ಶ್ರೀಯುತರಿಗೆ ಸಂದೀಪ್ ಅವರು ಹೂಗುಚ್ಛ ನೀಡುವ ಮುಖೇನ ಸ್ವಾಗತಿಸಬೇಕಾಗಿ ವಿನಂತಿ. ಇನ್ನೊಬ್ಬರು ಸಮಾಜ ಸೇವಕರು ಸಾಜಿದ್, ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಇವರು ಕೂಡ ಈ ಕಾರ್ಯಕ್ರಮದ ಮುಖೇನ ಹೃತ್ಪೂರ್ವಕ ಸ್ವಾಗತ. ಶ್ರೀಯುತ ಸಂದೀಪ್ ಅವರು ಹೂ ನೀಡುವ ಮುಖೇನ ಸ್ವಾಗತಿಸಬೇಕಾಗಿ ವಿನಂತಿ. ಈ ವನಮಹೋತ್ಸವ ಕಾರ್ಯಕ್ರಮದ ನಮಗೆ ದೊಡ್ಡ ಮಟ್ಟದ ಸಹಕಾರ ನೀಡಿದವರು ವೃಕ್ಷ ಪ್ರೇಮಿ, ಪರಿಸರ ಪ್ರೇಮಿ ಎಂಬ ಹೆಸರನ್ನು ಪಡೆದಿರುವ ಹಲವಾರು ಗಿಡ ಮರಗಳನ್ನು ನೆಡುವುದರ ಮುಖೇನ ಹಲವಾರು ಪಾಲಿಗೆ ಬೆಳಕನ್ನು ನೀಡಿರುವಂತಹ ಉಳ್ಳಾಲದ ಸಮಾಜ ಸೇವಕರು ಮಾನವ ಉಳ್ಳಾಲ್, ಇವತ್ತು ಕೂಡ ಈ ಕಾರ್ಯಕ್ರಮದ ಮುಖೇನ ಹೃತ್ಪೂರ್ವಕ ಸ್ವಾಗತ. ಅವರು ಹೋಗುತ್ತೇನೆಬೇಕಾಗಿ ಶ್ರೀಮತಿ ರಾಜೇಶ್ವರಿ ಮುಖ್ಯೋಪಾಧ್ಯಾಯಿನಿ ಭಾರತ್ ಆಂಗ್ಲ ಮಾಧ್ಯಮ ಹಾಗೂ ಪ್ರೌಢಶಾಲೆ, ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ಇವರು ಕೂಡ ಹೂಗುಚ್ಛ ನೀಡುವ ಮುಖೇನ ಸ್ವಾಗತಿಸಬೇಕಾಗಿ ವಿನಂತಿ. ಭಾಗಿಯಾಗಿರುವಂತಹ ಶಾಲಾ ವಿದ್ಯಾರ್ಥಿನಿಯರು, ಅಧ್ಯಾಪಕರು, ಸಿಬ್ಬಂದಿ ವರ್ಗ, ಮಾಧ್ಯಮದವರು ಹಾಗೂ ಎಲ್ಲರೂ ಕೂಡ ಮಾರುತಿ ಜನಸೇವಾ ಸಂಘದ ಪರವಾಗಿ ಹೃತ್ಪೂರ್ವಕ ಸ್ವಾಗತಿಸುತ್ತಾ ಕಾರ್ಯಕ್ರಮವನ್ನು ಶ್ರೀಮತಿ ಅನುಸೂಯ ಮೇಡಮ್ ಪ್ರಾಂಶುಪಾಲರು ಭಾರತ್
ಪದವಿ ಪೂರ್ವ ಕಾಲೇಜ್ ಅವರು ಕೂಡ ವೇದಿಕೆ ಬಂದು ಆಶೀರ್ವಾದವಾಗಿ ವಿನಂತಿಸುತ್ತೇನೆ. ಈ ಕಾರ್ಯಕ್ರಮದ ಪರವಾಗಿ ಹಾರ್ದಿಕವಾದ ಸ್ವಾಗತ. ಈ ಕಾರ್ಯಕ್ರಮಕ್ಕೆ ಸಂದೀಪ್ ಪುತ್ರನ್ ಮಾರುತಿ ಜನಸೇವಾ ಟ್ರಸ್ಟ್ ಈಗಾಗಲೇ ವನಮಹೋತ್ಸವ ಕಾರ್ಯಕ್ರಮವನ್ನು ನಾವು ಈಗಾಗಲೇ ಚಾಲನೆ ನೀಡುತ್ತಿದ್ದೇವೆ. ಆ ಪ್ರಯುಕ್ತ ಮಾರುತಿ ಯುವಕ ಮಂಡಲದ ಒಂದೆರಡು ಮಾತನ್ನು ತಮ್ಮ ಮುಂದೆ ವ್ಯಕ್ತಪಡಿಸಲು ನಾನು ಇಷ್ಟಪಡುತ್ತಿದ್ದೇನೆ. 2020-25 ಮಾರುತಿ ಯುವಕ ಮಂಡಲ ಮಾರುತಿ ಮಾಣಿಕ್ಯ ಮಹೋತ್ಸವ. ಈ ಮಾರುತಿ ಮಾಣಿಕ್ಯ ಮಹೋತ್ಸವ 40ರ ಸಂಭ್ರಮದಲ್ಲಿರುವಂತಹ ನಮ್ಮ ಸಂಸ್ಥೆ 40 ಯೋಜನೆಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. 40 ಯೋಜನೆಯಲ್ಲಿ ಮಾರುತಿ ಮಾಣಿಕ್ಯ ಅಭಿಯಾನ ಈಗಾಗಲೇ ಮಗುವಿರ ಯುವ ಸಂಘಟನೆ ಉಡುಪಿ ಜಿಲ್ಲೆ, ಜಯಶಂಕರ್ ಫ್ಯಾಮಿಲಿ ಟ್ರಸ್ಟ್ ಹಂಬಲ್ಪಾಡಿ ಉಡುಪಿ ಹಾಗೂ ಮಾರುತಿ ಯುವಕ ಮಂಡಲದ ಪರವಾಗಿ ಶಿವಮೊಗ್ಗ ಜಿಲ್ಲೆ, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆಯಾದ್ಯಂತ ಸ್ವಯಂ ಪ್ರೇರಿತ ರಕ್ತದಾನ, ಸಾಮೂಹಿಕ ವಿವಾಹ, ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಾಗೂ ಅನೇಕ ಕಾರ್ಯಕ್ರಮಗಳನ್ನು ನಾವು ಈಗಾಗಲೇ ಮಾರುತಿ ಮಾಣಿಕ್ಯ ಮಹೋತ್ಸವ ಅಭಿಯಾನವನ್ನು ಉಡುಪಿಯಲ್ಲಿ ಮಾಡಿದ್ದೇವೆ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷ ಮಕ್ಕಳ ಆರೈಕೆಗಾಗಿ, ಪೋಷಣೆಗಾಗಿ, ಅವರ ಅಭಿವೃದ್ಧಿಗಾಗಿ ಅಗತ್ಯವಿರುವಂತಹ ಎಲ್ಲ ಕೊಡುಗೆಗಳನ್ನು ಇರುವ ಲೇಡೀಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಾವು ಈಗಾಗಲೇ ಲಾಸ್ಟ್ ಇಯರ್ ಡಿಸೆಂಬರಲ್ಲಿ ನಾವು ಅದಕ್ಕೆ ಚಾಲನೆ ನೀಡಿದ್ದೇವೆ. ಅನಂತರ ಶವ ಶುದ್ಧೀಕರಣ ಹಾಗೂ ಅಂತ್ಯ ಸಂಸ್ಕಾರ ಸಂದರ್ಭಗಳಲ್ಲಿ ಬಳಸುವ ಪರದೆ, ಉಳ್ಳಾಲ ಆರೋಗ್ಯ ಕೇಂದ್ರ ಶವಗಾರಕ್ಕೆ ಶವ ಶಿಥಿಲೀಕರಣದ 4 ಪೆಟ್ಟಿಗೆ ಕೊಡುಗೆ, ಉಚಿತ ಸಾಮೂಹಿಕ ವಿವಾಹಕ್ಕೆ ಸಹಕಾರ, ಬೃಹತ್ ರಕ್ತದಾನ ಶಿಬಿರದ ವ್ಯವಸ್ಥೆ, ಉಚಿತ ನೇತ್ರ ತಪಾಸಣಾ ಶಿಬಿರ ಹಾಗೂ ಕ್ಯಾನ್ಸರ್ ಕಾಯಿಲೆಗೆ ಒಳಗಾದ ಅರ್ಹ ಅಶಕ್ತರಿಗೆ ವೈದ್ಯಕೀಯ ನೆರವು, ಬಡ ಕುಟುಂಬಗಳಿಗೆ ನೂತನ ಮನೆಗಳ ನಿರ್ಮಾಣದ ಕೊಡುಗೆ, ತಂದೆಯನ್ನು ಕಳೆದುಕೊಂಡಂತಹ ಬಡ ಮಕ್ಕಳ ತಾಯಂದರಿಗೆ ಹಾಗೂ ಮಕ್ಕಳ ಶಿಕ್ಷಣ ಮತ್ತು ಪೋಷಣೆಗೆ ಆರ್ಥಿಕ ನೆರವು, ವೃದ್ಧಾಶ್ರಮಕ್ಕೆ ಅಗತ್ಯವಿರುವ ಸಾಮಗ್ರಿಗಳ ಕೊಡುಗೆ, ಕರಾವಳಿಯ ಪ್ರಸಿದ್ಧ ಉಳ್ಳಾಲ ಬೀಚನ್ನು ಶುಚಿಗೊಳಿಸುವುದು, ಉಳ್ಳಾಲ ಪರಿಸರದಲ್ಲಿ ವನಮಹೋತ್ಸವದ ಮೂಲಕ ಹಸಿರು ಕ್ರಾಂತಿಗೆ ಮತ್ತೊಂದು ಹೆಜ್ಜೆ, ಬಡ ಮಕ್ಕಳಿಗೆ ವಿದ್ಯಾರ್ಥಿ ವೇತನ, ಕಲಿಕಾ ಸಾಧನ, ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಹೃದ್ರೋಗ, ಕಿಡ್ನಿ ವೈಫಲ್ಯ ಮುಂತಾದ ಗಂಭೀರ ಕಾಯಿಲೆಗೆ ತುತ್ತಾದವರಿಗೆ ವೈದ್ಯಕೀಯ ನೆರವಿನ ಬೆಂಬಲ, ಸಮಾಜದಲ್ಲಿ ಗಣನೀಯ ಸಾಧನೆ ಮಾಡಿದವರಿಗೆ ಮಾರುತಿ ಸಾಧಕ ಪ್ರಶಸ್ತಿ ಪುರಸ್ಕಾರ, ಸ್ಥಳೀಯ ಧಾರ್ಮಿಕ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿರುವ ಹಿರಿಯರಿಗೆ ಗೌರವಧನದೊಂದಿಗೆ ಗೌರವಾರ್ಪಣೆ, ಮಾರುತಿ ಮಾಣಿಕ್ಯ ಭಜನೋತ್ಸವ, ಉಳ್ಳಾಲದ ಕುಣಿತ ಭಜನ ಸ್ಪರ್ಧೆ ಕಲರವ, ಈಗ ಬರುವ 16ನೇ ಆದಿತ್ಯವಾರ ಉಳ್ಳಾಲ ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನದ ಮಾಧವ ಮಂಗಲ ಸಭಾಂಗಣದಲ್ಲಿ ಕುಣಿತ ಭಜನ ಸ್ಪರ್ಧೆ ಜರುಗುತ್ತಿದೆ. ಬಡ ಕುಟುಂಬದ ನಿರ್ವಹಣೆಗೆ ಗುರುದಾನದ ಮೂಲಕ ಆ ಒಂದು ಬಡ ಕುಟುಂಬಕ್ಕೆ ಆರ್ಥಿಕ ಉತ್ತೇಜನಕ್ಕೆ ಕೂಡ ನಮ್ಮ ಸಂಸ್ಥೆಯು ಸ್ವಲ್ಪ ಸಹಕಾರವನ್ನು ನೀಡಿದ್ದೇವೆ. ಸಮಾಜದ 4 ಬಡ ಕುಟುಂಬಗಳಿಗೆ 4 ಮನೆ ಕಟ್ಟುವ ಯೋಜನೆ, ಈಗಾಗಲೇ 1 ಮನೆಯನ್ನು ನಾವು ಕಾಮಗಾರಿಯನ್ನು ಪೂರ್ಣಗೊಳಿಸಿದ್ದೇವೆ. ಈಗಾಗಲೇ ಮಂಗಳದೇವಿಯಲ್ಲಿ ಈಗ ಅದು ಕೀಗುರುವ ಮುಖಿಯನ್ನು ಹಸ್ತಾಂತರ ಮಾಡಿದ್ದೇವೆ. ಈಗ ಒಂದು ಕಾರ್ಯಕ್ರಮ ಮನೆಯ ಉಳ್ಳಾಲದ ಉಳಿಯದಲ್ಲಿ ಒಂದು ಬಡ ಕುಟುಂಬದ ಮನೆಯ ಪ್ರಗತಿಯಲ್ಲಿದೆ. ಇನ್ನೊಂದು 2 ತಿಂಗಳಲ್ಲಿ ಆ ಒಂದು ಗೃಹ ಪ್ರವೇಶದ ಮುಖೇನ ಆ ಕಾರ್ಯಕ್ರಮಕ್ಕೆ ನಾವು ಚಾಲನೆ ನೀಡಲಿಕ್ಕಿದ್ದೇವೆ. ಸ್ಪರ್ಧಾತ್ಮಕ ಪರೀಕ್ಷಾ ತಯಾರಿಕೆಗೆ ವಿದ್ಯಾರ್ಥಿಗಳಿಗೆ ತಜ್ಞರಿಂದ ಮಾರ್ಗದರ್ಶನ ಶಿಬಿರವನ್ನು ಕಾರ್ಯಕ್ರಮವನ್ನು ಈಗ ಮುಂದಿನ ದಿನಗಳಲ್ಲಿ ಜರುಗಲಿಕ್ಕಿವೆ. ಒಟ್ಟು ಈ ಕಾರ್ಯಕ್ರಮಕ್ಕೆ 2.5ರಿಂದ 3 ಕೋಟಿ ಅಂದಾಜು ವೆಚ್ಚ ತಗಲಿಕ್ಕಿವೆ. ಈಗಾಗಲೇ 39 ವರ್ಷಗಳಿಂದ ಮಾರುತಿ ಯುವಕ ಮಂಡಲದ ಒಂದು 3 ಕೋಟಿ ಅಂದಾಜು ವೆಚ್ಚಕ್ಕಿಂತ ಹೆಚ್ಚಾಗಿ ನಾವು ಖರ್ಚನ್ನು ಸಮಾಜಕ್ಕೆ ನೀಡಿದ್ದೇವೆ. ಕೆರೆಯ ನೀರನ್ನು ಕೆರೆಯ ಚೆಲ್ಲಿ ಎಂಬಂತ ಬಸವಣ್ಣನವರ ನುಡಿಯಂತೆ ಈ ದುಡ್ಡನ್ನು ಸಮಾಜದಿಂದ ಬಂದ ದುಡ್ಡು ಸಮಾಜಕ್ಕೆ ಸಮರ್ಪಿಸುವಂತಹ ಒಂದು ಸಾಮಾಜಿಕ ಸೇವೆಯ ಒಂದು ಕಾರ್ಯಕ್ರಮ. ಜಿಲ್ಲಾ ಮಟ್ಟ ಮಾತ್ರ ಅಲ್ಲ, ರಾಜ್ಯ ಮಟ್ಟದಲ್ಲೂ ಯಶಸ್ವಿ ಕಂಡಂತಹ ಉನ್ನತಿ ಏರಿದಂತಹ ನಮ್ಮ ಅರ್ಹತೆಗೆ ತಕ್ಕಂತೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂತಹ ಮಾರುತಿ ಯುವಕ ಮಂಡಲ ಮತ್ತು ಮಾರುತಿ ಜನಸೇವಾ ಸಂಘ ಈ ಸಂಸ್ಥೆಯ ಈ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಇದು ನಿಜವಾಗಿಯೂ ನಾನು ಚಿಕ್ಕಂದಿನಿಂದಲೂ ನಾನು ನೋಡ್ತಾ ಬಂದಿದ್ದೇನೆ. ಮಾರುತಿ ಯುವ ಸಂಘ ಅಂದರೆ ಯಾವುದೇ ಜಾತಿ ಧರ್ಮದ ಒಂದು ಇದಿಲ್ಲದೆ ಉತ್ತಮ ಸರ್ವ ಧರ್ಮದವರನ್ನು ಒಂದೇ ರೀತಿ ಕಾಣುವಂತಹ ಒಂದು ಸಂಸ್ಥೆ. ಕೇವಲ ಕ್ರೀಡೆಗೆ ಮಾತ್ರ ಅವರು ಸೀಮಿತಗೊಳ್ಳದೆ ಪ್ರತಿಯೊಂದು ವಿಷಯದಲ್ಲೂ ಸಮಾಜಮುಖಿ ಕೆಲಸ ಆಗಿರಬಹುದು, ಎಲ್ಲ
ವರ್ಗದವರಿಗೂ ಒಂದೇ ರೀತಿ ಶೈಕ್ಷಣಿಕವಾಗಿ, ವೈದ್ಯಕೀಯವಾಗಿ, ಇನ್ನಿತರ ಎಲ್ಲ ವಿಷಯದಲ್ಲೂ ಒಂದು ಹೆಜ್ಜೆ ಮುಂದೆ ಬಂದು ಎಲ್ಲ ರೀತಿಯಲ್ಲಿ ಸಹಕರಿಸಿದಂತಹ ಈ ಒಂದು ಮಾರುತಿ ಸಂಸ್ಥೆಯ ಒಂದು ಸೇವೆ ನಿಜಕ್ಕೂ ಅದು ಶ್ಲಾಘನೀಯ ಮತ್ತು ಅಭಿನಂದನೀಯವಾಗಿದೆ. ಅವರ ಅರ್ಹತೆಗೆ ತಕ್ಕಂತೆ ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸಿಕ್ಕಿದೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪ್ರಶಸ್ತಿ ಅವರಿಗೆ ಸಿಗಲಿ ಎಂದು ಹೇಳುತ್ತಾ, ಈ ಒಂದು ವನಮಹೋತ್ಸವ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೂ ಮತ್ತು ಇದು ಮಾದರಿಯಾಗಿದೆ. ಅವರಿಗೂ ಒಂದು ಈ ವಿಷಯದಲ್ಲಿ ಒಂದು ಅರಿವು ಮೂಡಿಸುವಂತಹ ಕೆಲಸವನ್ನು ಮಾಡಿದಂತಹ ಈ ಮಾರುತಿ ಸಂಸ್ಥೆಯ ಈ ಒಂದು ಎಲ್ಲ ವಿಷಯವು ಯಶಸ್ವಿಯಾಗಿದೆ ಅಂತ ಹೇಳುತ್ತಾ, ಅವರಿಗೆ ನನಗೆ ಈ ಅವಕಾಶ ಕೊಟ್ಟದಕ್ಕೆ ಅಭಿನಂದಿಸ್ತಾ, ಎಲ್ಲ ಗಣ್ಯರೇ ಹಾಗೂ ನನ್ನ ಸಹೋದ್ಯೋಗಿ ಬಂಧುಗಳೇ, ವಿದ್ಯಾರ್ಥಿಗಳೇ, ಮುಖ್ಯವಾಗಿ ಮಾರುತಿ ಯುವಕ ಮಂಡಲ ಮತ್ತು ಜನಸೇವಾ ಸಂಘ ಇದರ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳೇ, ಇಲ್ಲಿ ನೆರೆದಿರುವ ಎಲ್ಲರಿಗೂ ವಂದನೆಗಳು. ಈ ದಿನದ ಒಂದು ಕಾರ್ಯಕ್ರಮ ಅಂದರೆ ಗಿಡ ನೆಟ್ಟು ಉಸಿರನ್ನಾಗಿ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದು ಜೀವ ಸಂಕುಲಕ್ಕೆ ಬಹಳ ಒಂದು ಪ್ರಮುಖವಾದ ಒಂದು ಅಂಶವಾಗಿದೆ. ಈ ರೀತಿಯ ಕಾರ್ಯಕ್ರಮವನ್ನು ಮಾರುತಿ ಯುವಕ ಮಂಡಲ ಮಾಡ್ತಾ ಇರೋದು ಇದು ಅಭಿನಂದನೀಯ. ಇಂತಹ ಕಾರ್ಯಕ್ರಮ ಮಾತ್ರ ಅಲ್ಲವೇ ರಾಜ್ಯ ಮಟ್ಟದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ಹಮ್ಮಿಕೊಂಡ ಈ ಕಾರ್ಯಕ್ರಮವು ಯಶಸ್ವಿಯಾಗಲಿ, ಮುಂದೆಯೂ ಈ ಸಂಘವು ಹಲವಾರು ಉತ್ತಮ ಜನಸೇವಾ ಕಾರ್ಯಕ್ರಮಗಳನ್ನು ನಡೆಸಲಿ. ಅವರಿಗೆ ಆ ದೇವರು, ಸಮಾಜವು ಎಲ್ಲರೂ ಸಹಕಾರವನ್ನು ನೀಡಲಿ ಅಂತ ನಾನು ಆಶಿಸುತ್ತಾ, ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಮಾರುತಿ ಜನಸೇವಾ ಸಂಘದ ಬಗ್ಗೆ ಈಗಾಗಲೇ ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರು ಸಂಕ್ಷಿಪ್ತವಾಗಿ ಆದರೆ ಎಲ್ಲರ ಮನಸ್ಸನ್ನು ತಟ್ಟುವ ರೀತಿಯಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಬಹುಶಃ ಇಲ್ಲಿರುವ ಎಲ್ಲರಿಗೂ ಮಾರುತಿ ಕ್ಲಬ್ ಅನ್ನೋ ಹೆಸರಿನಲ್ಲಿ ಅವರ ಎಲ್ಲ ಅತ್ಯುತ್ತಮ ಕಾರ್ಯಗಳ ಪರಿಚಯವೂ ಕೂಡ ಆಗಿದೆ. ಇವತ್ತು ನಮ್ಮ ಶಾಲೆಯಲ್ಲಿ ಕೂಡ ಒಂದು ಹಣ್ಣಿನ ಗಿಡಗಳನ್ನು ನೆಡುವ ಮೂಲಕ ಒಂದು ಕಾರ್ಯಕ್ರಮವನ್ನು ಈ ಸಂಸ್ಥೆಯು ಹಮ್ಮಿಕೊಂಡಿರುವುದು ಶಾಲೆಯ ಪರವಾಗಿ ಶಾಲೆಯ ಎಲ್ಲರಿಗೂ ಕೂಡ ತುಂಬಾ ಸಂತೋಷವನ್ನು ತಂದಿದೆ. ಈ ಗಿಡಗಳನ್ನು ಬೆಳೆಸಿ ಪೋಷಿಸುವಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ನಿಮ್ಮಿಂದ ನಾವು ಕೆಲವೊಂದು ಸಹಕಾರಗಳನ್ನು ನಿರೀಕ್ಷಿಸ್ತೇವೆ. ಇನ್ನು ಮುಂದೆಯೂ ಕೂಡ ಶಾಲೆಯ ಉಳಿವಿಗಾಗಿ ನೀವು ಸದಾ ನಮ್ಮ ಜೊತೆಯಲ್ಲಿ ಸಹಕರಿಸಿ ಎಂದು ನಿಮ್ಮಲ್ಲಿ ವಿನಂತಿಸುತ್ತಾ ಅವಕಾಶಕ್ಕಾಗಿ ವಂದನೆ. ಎಲ್ಲರಿಗೂ ಬೆಳಗಿನ ವಂದನೆಗಳು. ಮುಖವರ ಸಂಘದ ಅಧ್ಯಕ್ಷರು ಮತ್ತು ಮಾರುತಿ ಜನಸೇವಾ ಸಂಘದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಮತ್ತು ನನ್ನ ಎಲ್ಲ 3 ಸಂಸ್ಥೆಯ ಮುಖ್ಯಸ್ಥರು ಮತ್ತು ಶಿಕ್ಷಕರೇ, ನನ್ನ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಇಂದಿನ ಈ ಕಾರ್ಯಕ್ರಮ ಒಂದು ರೀತಿಯಲ್ಲಿ ಖುಷಿ ಕೊಡ್ತಾ ಇದೆ. ಯಾಕಂದರೆ ನಮ್ಮ ಅಂಗಳದಲ್ಲಿ ಬಂದು ಇಂತಹ ಹೆಸರಿರುವಂತಹ ಒಂದು ಪ್ರಶಸ್ತಿ ಪಡೆದಂತಹ ಒಂದು ಸಂಸ್ಥೆ ನಮ್ಮ ಅಂಗಳದಲ್ಲಿ ಬಂದು ಇಂಥ ಕಾರ್ಯಕ್ರಮ ಮಾಡಿಕೊಳ್ಳುವುದು ನಮಗೆ ನಿಜವಾಗಿ ಒಂದು ಹೆಮ್ಮೆ ಅಂತ ಅನಿಸ್ತಾ ಇದೆ. ಹಾಗಾಗಿ ನನ್ನ ವೈಯಕ್ತಿಕ ನೆಲೆಯಿಂದ ಮತ್ತು ನಮ್ಮೆಲ್ಲ ಶಿಕ್ಷಕರ ಮಿತ್ರರ ಪರವಾಗಿ ನಾನು ತಮಗೆ ಈ ವಿಷಯದಲ್ಲಿ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆಂದರೆ ನಮ್ಮ ಆ ಜಾಗ ಖಾಲಿ ಬಿದ್ದು ಕಸ ಬಿದ್ದು ಯಾವಾಗಲೂ ಕಸ ಹೊತ್ತಿಸಿಕೊಂಡು 3 ಸಂಸ್ಥೆಯಲ್ಲೂ ಅಲ್ಲಿಗೆ ಕಸ ಹೋಗ್ತದೆ. ಅದು ಕನ್ನಡ ಮೀಡಿಯಂ ಸ್ವಲ್ಪ ಕಡಿಮೆ ಬರುವುದಿಲ್ಲ, ಎಲ್ಲಿಯಾದ್ರೂ ಅಪರೂಪದಲ್ಲಿ ಒಂದೊಮ್ಮೆ ಜಾಸ್ತಿ ಇದ್ರೆ ಬರ್ತದೆ ಅಷ್ಟೇ. ಇಲ್ಲದ್ರೆ ಅದು ಕಸದ ತೊಟ್ಟಿಯಾಗಿ ಹೋಗಿದೆ. ಅಲ್ಲಿಗೊಂದು ಇಂಥ ಅವಕಾಶವನ್ನು ಕಲ್ಪಿಸಿ ನಮ್ಮ ಶಾಲಾ ಆವರಣ ಸ್ವಚ್ಛತೆಗೆ ನಿಮ್ಮದೊಂದು ಕೊಡುಗೆ, ನಿಮಗೆ ನಾವು ಅಭಾರಿಯಾಗಿದ್ದೇವೆ. ನಿಮ್ಮ ಸಂಸ್ಥೆ ಈ ನಿರ್ಧಾರಕ್ಕೆ ಬೆಳೆಯಲಿ ಎಂದು ಆಶಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
ಸಾಜಿದ್ ಉಳ್ಳಾಲ್, ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರು ಅನಸೂಯ, ಪ್ರೌಢಶಾಲಾ ಮುಖ್ಯ ಶಿಕ್ಷಕರು ವಿನಯ್ ಕುಮಾರಿ, ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯ ಶಿಕ್ಷಕರು ರಾಜೇಶ್ವರಿ, ಮಾರುತಿ ಜನಸೇವಾ ಸಂಘದ ಗೌರವ ಅಧ್ಯಕ್ಷರು ವರದರಾಜ್ ಬಂಗೇರ, ಪ್ರಧಾನ ಸಂಚಾಲಕರು ಸುಧೀರ್ ವಿ ಅಮೀನ್, ಉಪಾಧ್ಯಕ್ಷರು ಪ್ರಶಾಂತ್ ಬಿ ಉಳ್ಳಾಲ್, ಕೋಶಾಧಿಕಾರಿ ಅನಿಲ್ ಚರಣ್, ಕಿರಣ್ ಪುತ್ರನ್, ಅಶ್ವಿನ್ ಕೋಟ್ಯಾನ್, ಮಹೇಶ್ ಕುಮಾರ್, ಪ್ರಕಾಶ್, ಪುನೀತ್, ಸುಧೀರ್ ಸುವರ್ಣ, ಮನೋಹರ್, ವಾಸುದೇವ್, ಮಹೇಶ್ ಸಾಲ್ಯಾನ್, ಕಿರಣ್ ಪುತ್ರನ್, ಪವನ್, ಪ್ರಕಾಶ್ ತಿಂಗಳಾಯ, ಸೋನಿತ್, ಅಜಿತ್, ತಿಲಕ್, ಶರ್ಮಿಳಾ ಬಂಗೇರ ಕಾರ್ಯಕ್ರಮದ ಪಾಲ್ಪಡೆದಿದ್ದರು.